ಬಾಲ ಸಂಗಮ ಕಾರ್ಯಕ್ರಮವು ಮಂಜೇಶ್ವರ ಗ್ರಾಮ ಪಂಚಾಯತ್ ವಿಕಸನ ಪದ್ಧತಿ 2023 ಯೋಜನೆಯಡಿ ನಿನ್ನೆ ಜರುಗಿತು. ಕುಟುಂಬಶ್ರೀ ಬಾಲಸಭಾ ಬಾಲಸಂಗಮ ಕಾರ್ಯಕ್ರಮವು ಮಂಜೇಶ್ವರ ಗ್ರಾಮ ಪಂಚಾಯತ್ ವಿಕಸನ ಪದ್ಧತಿ 2023ರ ಯೋಜನೆಯಡಿ ಜರುಗಿತು. ನಿನ್ನೆ ಕಲಾಸ್ಪರ್ಶ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜೀನ್ ಲೆವಿನೋ ಮೊಂತೆರೊ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಓದುದು ಹೇಗೆ? ಓದಲಿಕ್ಕೆ ಕಲಿಸಿಕೊಡುವಂತ ಗುರುಗಳಿದ್ದಾರೆ, ಹಿರಿಯರಿದ್ದಾರೆ, ಮನೆಯಲ್ಲಿ ದೊಡ್ಡವರಿದ್ದಾರೆ. ಓದುವ ರೀತಿಯನ್ನು ಕಲಿಸಿಕೊಡ್ತಾರೆ, ನಾವು ಕಲಿಯುವುದು ಏನು ಅಂತ ಹೇಳಿಕೊಡ್ತಾರೆ. ಹಾಗೆ ಇನ್ನು ನೀವು ಮಾಡಬೇಕಾದಂಥದ್ದೇನು? ಓದುವಂಥದ್ದಕ್ಕೆ ಏನಿದೆ? ಓದುದು ಯಾಕೆ? ಕೆಲವೊಮ್ಮೆ ಹೆಚ್ಚಾಗಿ ಮಕ್ಕಳಿಗೆ ಅನಿಸ್ಬೇಕು, ಯಾಕೆ ಶಾಲೆಗೆ ಹೋಗುದು ಬೇಡ ಅಂತ ಹೇಳಿ ಅಲ್ವಾ? ಶಾಲೆಗೆ ಹೋಗುದು ಬೇಡ, ಇಡೀ ದಿನ ಆಟ ಆಡ್ತಾ ಇರುವ ಅಂತ ಇಂಥ ಒಂದು ಸಂದರ್ಭ ಇದ್ರೆ ಇದೆ. പോലെ എല്ലാരും അങ്ങനെ തന്നെയാ, ഒരമ്മ പറ്റത് പോലെ എല്ലാരും അങ്ങനെ തന്നെയാ, ഒരമ്മ പറ്റത് പോലെ എല്ലാരും അങ്ങനെ തന്നെയാ. നിങ്ങളെ മാത്രം ഇഷ്ടപ്പെടലപ്പാ.